ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಂಗಳೂರಿನ ಹಂಪನಕಟ್ಟೆಯ ಮಾರುತಿ ಸುಜುಕಿ ಅರೇನಾ ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ವಿ4 ನ್ಯೂಸ್ ಮಾಧ್ಯಮ ಸಹಯೋಗದೊಂದಿಗೆ ಹರೇ ಕೃಷ್ಣ ಎನ್ನುವ ಹೆಸರಿನಲ್ಲಿ 2 ದಿನಗಳ ಕಾಲ ಸ್ಪರ್ಧೆಯನ್ನು ನಗರದ ಸಿಟಿ ಸೆಂಟರ್ ಮಾಲ್ನ ನೆಲಮಹಡಿಯಲ್ಲಿ ಆಯೋಜನೆ ಮಾಡಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಂಗಳೂರಿನಲ್ಲಿ ಪುಟ್ಟ ಮಕ್ಕಳಿಗೆ ಕೃಷ್ಣ ಹಾಗೂ ರಾಧೆಯ ವೇಷಗಳನ್ನು ತೊಡಿಸಿ ಸಂಭ್ರಮವು ಮನೆ ಮಾಡಿತ್ತು. ಮಕ್ಕಳಿಗೆ ಪೋಷಕರು ಸಾಥ್ ನೀಡಿದ್ರು. ಇವೆಲ್ಲವೂ ದೃಶ್ಯ ಕಂಡು ಬಂದಿರುವುದು ಹಂಪನಕಟ್ಟೆಯ ಮಾರುತಿ ಸುಜುಕಿ ಅರೇನಾ ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಆಯೋಜಿಸಿದ್ದ ಹರೇ ಕೃಷ್ಣ ಸ್ಪರ್ಧಾಕೂಟದಲ್ಲಿ. ನಗರದ ಸಿಟಿ ಸೆಂಟರ್ ಮಾಲ್ನಲ್ಲಿ ಶನಿವಾರ ಮತ್ತು ಭಾನುವಾರದಂದು ಆಯೋಜನೆ ಮಾಡಲಾಗಿತ್ತು. 6 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ ಮುದ್ದು ಕೃಷ್ಣ, 2 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಬಾಲಕೃಷ್ಣ ಮತ್ತು ಯಶೋಧಿ ಕೃಷ್ಣ ಸ್ಪರ್ಧೆಯನ್ನ ನಡೆಸಲಾಗಿತ್ತು. ನಗರದ ವಿವಿಧ ಕಡೆಗಳಿಂದ ಹಲವಾರು ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರಿಗೂ ಮೆಡಲ್ ಹಾಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಅನಘಾ ಭಂಡಾರ್ಕರ್ ಅವರು ಮೊದಲ ಸ್ಥಾನವನ್ನ ಪಡೆದರೆ ವಿಹಾಯ್ ರೈ ಅವರು ದ್ವಿತೀಯ ಸ್ಥಾನವನ್ನ ಪಡೆದರು. ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಚಿರಂತ್ ವೈ ದೇವಾಡಿಗ ಪ್ರಥಮ ಸ್ಥಾನವನ್ನ ಪಡೆದರೆ ವೈ ಆರಾಧ್ಯ ಭಟ್ ದ್ವಿತೀಯ ಸ್ಥಾನವನ್ನ ಪಡೆದರು. ಇನ್ನು ಯಶೋಧ ಕೃಷ್ಣ ಸ್ಪರ್ಧೆಯಲ್ಲಿ ಗಾಯತ್ರಿ ಮತ್ತು ನಮಸ್ವಿ ಅವರು ಪ್ರಥಮ ಸ್ಥಾನ ಹಾಗೂ ಅಶ್ವಿನಿ ಪ್ರವೀಣ್ ಮತ್ತು ಪ್ರಣವಿ ಭಾರದ್ವಾಜ್ ಅವರು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟರು. ವಿಜೇತರಿಗೆ ಟ್ರೋಫಿ ಹಾಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಹಲವಾರು ಮಂದಿ ಭಾಗವಹಿಸಿ ಮೆರುಗು ತಂದುಕೊಟ್ಟರು. ಮಾರುತಿ ಸುಜುಕಿ ಅರೇನಾ ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಶಶಿಧರ್ ಡಿ ಕಾರಂತ್, ಎಜಿಎಂ ಕಿಶನ್ ಕೆ ಶೆಟ್ಟಿ, ಸೇಲ್ಸ್ ಮ್ಯಾನೇಜರ್ ಲವಿನಾ ಪಿಂಟು, ಉಪ ಮಾರಾಟ ವ್ಯವಸ್ಥಾಪಕ ಸುಜಿತ್ ಕೆ, ಸಹಾಯಕ ವ್ಯವಸ್ಥಾಪಕ ಡೆನ್ಸಿಲ್ ಪಿಂಟು, ಹ್ಯಾಂಗ್ಯೂನ ರಾಕೇಶ್ ಕಾಮತ್, ಮಿಲ್ಕಿ ಮಿಸ್ನ ಮೋಹನ್ ಕುಂದರ್ ಮತ್ತು ಕಾರ್ತಿಕ್ ರಾವ್, ಐ ಸೆಂಟ್ರಲ್ನ ಶೈಲೇಶ್ ಹಾಗೂ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಸಿಟಿ ಸೆಂಟರ್ನ ವೈಶಾಲಿ ಮತ್ತು ನಿಶಿತಾ ಸೇರಿದಂತೆ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಿರಣ್ ಶೆಣಿ ಮತ್ತು ಪೂಜಾ ಶೆಣಿ ಮುಂದಾಳತ್ವದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂತು. ಸ್ಪರ್ಧೆಗೆ ಸುಮಾರು 250ಕ್ಕೂ ಅಧಿಕ ಮಂದಿ ನೋಂದಣಿ ಮಾಡಿಕೊಂಡಿದ್ರು. ತೀರ್ಪುಗಾರರಾಗಿ ಶರ್ಮಿಳಾ ರಾವ್, ಪ್ರಶಾಂತ್ ಭಟ್, ಪ್ರಕಾಶ್ ಶೆಣೈ, ಪ್ರಕ್ಷಿಲಾ ಜೈನ್ ಅವರು ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಸಿಟಿ ಸೆಂಟರ್ ಮಾಲ್, ಹ್ಯಾಂಗ್ಯೂ ಐಸ್ ಕ್ರೀಮ್, ಮಿಲ್ಕಿ ಮಿಸ್ಟ್, ಐ ಸೆಂಟ್ರಲ್ ಅವರು ಸಹಕಾರವನ್ನ ನೀಡಿದ್ರು. ಚೇತನ್ ಶೆಟ್ಟಿಯವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.